ಶ್ರೀಮದ್ ಭಾಗವತಂ ಮೊದಲನೇ ಸ್ಕಂದ 3ನೇ ಅಧ್ಯಾಯ 25ನೇ ಶ್ಲೋಕ. ಅತ ಅಸೌ ಯುಗ ಸಂಧ್ಯಾಯಾಂ ದಸ್ಯು ಪ್ರಾಯೇಷು ರಾಜಷು ಸನಿತ ವಿಷ್ಣು ಯಶಶ ನಾಮ್ನಾ ಕಲ್ಕಿ ಜಗತ್ಪತಿ. ಅನಂತರ 2 ಯುಗಗಳ ಸಂಧಿಕಾಲದ ಸೃಷ್ಟಿಕರ್ತನಾದ ಭಗವಂತನು ವಿಷ್ಣು ಯಶನ ಮಗನಾಗಿ ಕಲ್ಕಿ ಎಂಬ ಹೆಸರಿನಲ್ಲಿ ಅವತರಿಸುತ್ತಾನೆ. ಈ ಕಾಲದಲ್ಲಿ ಭೂಮಿಯ ಆಳರಸರು ದರೋಡೆಗಾರರು ಮಟ್ಟಕ್ಕೆ ಇಳಿದಿರುತ್ತಾರೆ. ಅಂದ್ರೆ ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಎಸಿ ಭಕ್ತಿಯನ್ನು ಸ್ವಾಮಿ ಶಿಲರೂಪಾದಕಿ. ಕಲ್ಕಿ ಬರುವಾಗ ಕಲ್ಕಿಗೆ ಕೃಪೆ ಇಲ್ಲ, ಮರ್ಸಿಲೆಸ್, ಅಂದರೆ ಆ ಖಡ್ಗದಲ್ಲಿ ಎಲ್ಲರ ತಲೆ ಕಟ್ ಮಾಡುವಂಥದ್ದು. ಯಾಕಂದರೆ ಜನರು ಅಷ್ಟು ವರ್ಸ್. ಕಲಿಯುಗದ ಎಂಡಲ್ಲಿ ಮನುಷ್ಯ ತಿನ್ನುವಂಥ ಈ ಸಿಚುವೇಶನ್ ಬರ್ತದಂತೆ. ಹಾಗೆ ಈಗ ಹೇಳ್ತಾರಲ್ಲ, ಎಂತ ಈಗೆಲ್ಲ ಇಷ್ಟೆಲ್ಲ ಮೋಸ ಆಗ್ತಾ ಉಂಟು, ಯಾರು ದೇವರು ಬರುವುದಿಲ್ಲ, ಯಾಕೆ ಅಂದರೆ ದೇವರು ಎಂತ ಮಾಡ್ತಿದ್ದಾರೆ ಅಂದರೆ ಈ ಕಲಿಯುಗ ಅಂದರೆ ವರ್ಸ್ಟ್. ಈಗ ನಾವು ಎಂತ ನೋಡ್ತಾ ಇದ್ದೇವೆ ಅದು ಪ್ರೊಪೋಸ್ ಹೇಳ್ತಾರೆ 0.00001% ಕೂಡ ಕಲಿಯುಗದಲ್ಲ. ಆಗ ಎಣಿಸಿ ತುಂಬ ವರ್ಸ್ಟ್ ಅಂದರೆ ಆಗ ಜಾಸ್ತಿ ಬಿಸಿಲು, ಜಾಸ್ತಿ ಮಳೆ, ತಿನ್ಲಿಕ್ಕೆ ಏನಿಲ್ಲ. ಪ್ರಭೋದ್ ಹೇಳ್ತಾರೆ ಈ ಲಾಸ್ಟ್ ಎಂಡಲ್ಲಿ ಈ ಭಾಗವತಮಲ್ಲಿ ಉಂಟು, ರೈಸ್ ಇಲ್ಲ ಅಂತ ತಿನ್ಲಿಕ್ಕೆ, ಶುಗರ್ ಇಲ್ಲ, ವೀಟ್ ಇಲ್ಲ, ಇದು ಯಾವುದೆಲ್ಲ. ಮತ್ತೆ ಮನುಷ್ಯ ತಿನ್ನುವ ಪರಿಸ್ಥಿತಿ ಬರ್ತದೆ. ಯಾಕಂದ್ರೆ ಜನರು ಎಷ್ಟು ವರ್ಸ್ಟ್ ಆಗ್ತಾರೆ ಅನ್ನೋದು ಇದಕ್ಕೆ ಉದಾಹರಣೆ. ಹಾಗೆ ನೋಡಿ, ಈ ಜನರು ಹೇಳ್ತಾರೆ ಕಲ್ಕಿ ಬಂದಿದ್ದಾನೆ, ಆಂಧ್ರದಲ್ಲಿ ಬಂದಿದ್ದಾನೆ, ತಮಿಳುನಾಡಲ್ಲಿ ಬಂದಿದ್ದಾನೆ, ಕರ್ನಾಟಕದಲ್ಲಿ ಬಂದಿದ್ದಾನೆ, ಬೇರೆ ಬೇರೆ ಜನರು ಹೇಳ್ತಾರೆ. ಆದರೆ ಕಲ್ಕಿ ಬರುವುದು 2 ಸಂಧ್ಯಗಳ ಮಧ್ಯೆ, ಅಂದ್ರೆ ಸತ್ಯಯುಗ ಸ್ಟಾರ್ಟ್ ಆಗುವ ಕಲಿಯುಗ ಎಂಡ್ ಆಗುವ ಟೈಮಲ್ಲಿ ಬರುವಂಥದ್ದು. ಈಗ ಅದು ಆಗಲಿಲ್ಲ. ಎಸ್, ಭಾವಾರ್ಥದಲ್ಲಿ ನೋಡುವ. ಇಲ್ಲಿ ಭಗವಂತ ಕಲ್ಕಿಯಾಗಿ ಅವತರಿಸುವ ಬಗ್ಗೆ ಇನ್ನೊಂದು ಭವಿಷ್ಯದ ವಾಣಿಯನ್ನು ನುಡಿಯಲಾಗಿದೆ. ಇದು ಭವಿಷ್ಯದ ವಾಣಿ. ಅವನು 2 ಯುಗಗಳ ಸಂಧಿಕಾಲದಲ್ಲಿ ಅವತರಿಸಬೇಕಾಗಿದೆ. ಅಂದ್ರೆ ಆ ಸಂಧಿಕಾಲದಲ್ಲಿ ಬರುವಂಥದ್ದು ಕಲಿಯುಗದ ಕೊನೆ ಮತ್ತು ಸತ್ಯಯುಗದ ಆರಂಭ ಈ ಸಂಧಿಕಾಲವಾಗಿದೆ. ಅಂದ್ರೆ ಇದಕ್ಕೆ ಹೇಳುವಂಥ ಸಂಧಿಕಾಲ ಅಂದ್ರೆ ಆ 2 ಟೈಮ್ಗಳ ಮಧ್ಯೆ. ವರ್ಷದ ತಿಂಗಳುಗಳಂತೆ ಸತ್ಯ, ತ್ರೇತ, ದ್ವಾಪರ ಮತ್ತು ಕಲಿ ಎಂಬ 4 ಯುಗಗಳ ಚಕ್ರವು ಪುನರಾವರ್ತಿತವಾಗುತ್ತದೆ. ಅಂದ್ರೆ ಇದು ರಿಪೀಟ್ ಆಗುವಂಥದ್ದು. ಸದ್ಯದ ಕಲಿಯುಗವು 4,32,000 ವರ್ಷಗಳ ಕಾಲಾವಧಿ ಉಳಿದದ್ದು. ಟೋಟಲ್ ಕಲಿಯುಗಕ್ಕೆ 4,32,000, ಈಗ 4,27,000 ಆಗಿದೆ. ಆ ಕಾಲಾವಧಿಯಲ್ಲಿ ಕುರುಕ್ಷೇತ್ರ ಮಹಾಯುದ್ಧದ ಅನಂತರ ಮತ್ತು ಪರೀಕ್ಷಿತ್ ಮಹಾರಾಜನ ಆಳ್ವಿಕೆಯ ಅನಂತರ ನಾವು ಕೇವಲ 5,000 ವರ್ಷಗಳನ್ನು ಮಾತ್ರ ಕಳೆದಿದ್ದೇವೆ. ಅಂದ್ರೆ ಕಲಿಯುಗ ಸ್ಟಾರ್ಟ್ ಆಗುವುದು ಯಾವಾಗ ಅಂದ್ರೆ ಪರೀಕ್ಷಿತ್ ಮಹಾರಾಜನ ಅವನ ಸಾವು ಯಾವಾಗ ಆಗ್ತದೆ ಅಲ್ಲಿಂದ ಕಲಿಯುಗ ಸ್ಟಾರ್ಟ್. ಹಾಗೆ ಅವಂದಾಗಿ 5,000 ವರ್ಷ ಆಗಿದೆ, 5,151 ವರ್ಷ ಆಗಿದೆ. ಆದ್ದರಿಂದ ಕಲಿಯುಗವು ಇನ್ನೂ 4,27,000 ವರ್ಷಗಳ ಕಾಲಾವಧಿ ಇನ್ನೂ ಉಂಟು, ಬಾಕಿ ಇದೆ. ಅಂದರೆ ಶ್ರೀಮದ್ ಭಾಗವತದಲ್ಲಿ ಮುನ್ನುಡಿದಿರುವಂತೆ ಇಷ್ಟು ವರ್ಷಗಳ ಅನಂತರ ಕಲ್ಕಿ ಅವತಾರ ಸಂಭವಿಸುತ್ತೆ. ಅಂದ್ರೆ ಈ ಭಾಗವತಮ್ ಏನು ಬೋಗಸ್ ಅಲ್ಲ, ಅದು ಕರೆಕ್ಟ್. ನೋಡಿ, ಭಾಗವತಮಲ್ಲಿ ಬುದ್ಧಂದು ಇನ್ಕಾರ್ನೇಷನ್ ಯಾವಾಗ ಬರ್ತದೆ ಇತ್ತು, ಅದೇ ಟೈಮಲ್ಲಿ ಬಂದಿದೆ. ಚೈತನ್ಯ ಮಹಾಪ್ರಭು ಯಾವಾಗ ಬರ್ತದೆ ಅದೇ ಟೈಮಲ್ಲಿ ಬಂದಿದೆ. ಇದೆಲ್ಲವೂ ಇರ್ತದೆ. ಹಾಗಾಗಿ ಭಾಗವತಮ್ ಬೋಗಸ್ ಅಲ್ಲ. ಆದರೆ ನಾವು ಬೋಗಸ್. ನಾವೆಂತಂದ್ರೆ ನಮ್ಮ ಹೂವ ನನ್ನ ಪ್ರಕಾರ ಹೀಗೆ, ನನ್ನ ಪ್ರಕಾರ ನನ್ನ ಅಜ್ಜಿ ಹೇಳಿದ್ರು, ನನಗೆ ಅವ್ರು ಹೇಳಿದ್ರು, ಇನ್ನೊಬ್ರು ಹೇಳಿದ್ರು. ಯಾವಾಗ ನೋಡ್ಬೇಕಂತಂದ್ರೆ ಗುರು, ಸಾಧು, ಶಾಸ್ತ್ರ ತ್ರೀಣೋಕೆ ಏಕಿ ವಾಕ್ಯ, 3 ಕೂಡ ಸೇಮ್ ಲೈನಲ್ಲಿ ಇರಬೇಕು. ಗುರು ಹೇಳಿದ್ದು, ಸಾಧು ಅಂದ್ರೆ ಮಹಾಜನರು ಹೇಳಿದ್ದು, ಮತ್ತೆ ಶಾಸ್ತ್ರ ಹೇಳಿದ್ದು, 3 ಕೂಡ ಚೇಂಜಸ್ ಆಗಬಾರ್ದು. ಆದರೆ ಈ ಹೊರಗಿನ 1000 ಸಂಸ್ಥೆಗಳು ಬೋಗಸ್ ಯಾಕೆ ಹೇಳುದು ಅಂದ್ರೆ ಸಾಧು ಹೇಳಿದ್ದು ಮತ್ತು ಶಾಸ್ತ್ರ ಹೇಳಿದ್ದು ಅವ ಹೇಳಿದಕ್ಕೆ ಮ್ಯಾಚ್ ಆಗುವುದಿಲ್ಲ. ಇದಕ್ಕೆ ಬೋಗಸ್ ಅಂತ ಹೇಳುವಂತ ನಾವು. ದಯವಿಟ್ಟು ತಿಳ್ಕೊಳ್ಳಿ. ನಿಮ್ಗೆ ಅಂದ್ರೆ ಈಗ ನೀವು ತಿಳ್ಕೊಂಡ್ರೆ ನಿಮ್ಗೆ ಒಳ್ಳೇದು. ಇಲ್ಲದ್ರೆ ಎಂತ ಆಗ್ತದೆ ಅಂದ್ರೆ ನಾವು ಗೊತ್ತಿದ್ದು ಗುಂಡಿಗೆ ಬಿದ್ದಾಗೆ. ತುಂಬಾ ಅಂದ್ರೆ ನನಗೆ ಕೆಲವೆಲ್ಲ ತುಂಬಾ ಅಂದ್ರೆ ಹೆಸರೆಲ್ಲ ತುಂಬಾ ಜನರ ಫಾಲೋವರ್, ಹೆಸರು ಹೇಳಿಕ್ಕೆ ಇದಾಗ್ತದೆ, ಅಸಹ್ಯ ಆಗ್ತದೆ ಅಂತ ಉಂಟು. ಹಾಗಾಗಿ ನಾವು ಹೆಸರು ಕೂಡ ಹೇಳ್ಬಾರ್ದು ಆ ರೀತಿ ಈ ಪ್ಲಾಟ್ಫಾರ್ಮ್ ಅಲ್ಲಿ. ಹಾಗಾಗಿ ತುಂಬಾ ಉಂಟು, ಎಲ್ಲವೂ ಬೋಗಸ್. ಯಾಕಂದ್ರೆ ಗುರು, ಸಾಧು, ಶಾಸ್ತ್ರ ಸೇಮ್ ಇಲ್ಲ ಅಲ್ಲಿ. ಆದ್ರೆ ಇಲ್ಲಿ ಶಾಸ್ತ್ರದಲ್ಲಿ ವೇದವ್ಯಾಸರು ಹೇಳಿದ್ದಾರೆ, ಎಸ್ ಕಲ್ಕಿ ಬರ್ತಾನೆ ಇಷ್ಟು ಟೈಮಲ್ಲಿ, ಕಲಿಯುಗದ ಆಗ ಬರ್ತಾನೆ. ಅದು ಅಥೆಂಟಿಕ್. ಪ್ರಭುಪಾದ ಹೇಳ್ತಾರೆ ವಿ ವಾಂಟ್ ಫ್ಯಾಕ್ಟ್ಸ್. ಶಾಸ್ತ್ರದಲ್ಲಿ ಎಸ್ ಹೀಗೆ ಉಂಟು, ಹೀಗೆ ಆಗ್ತದೆ, ಚೇಂಜ್ ಆಗುದಿಲ್ಲ. ಆದ್ರೆ ಇವರು ಹೇಳಿದಲ್ಲ ಎಲ್ಲ ಬೋಗಸ್. ಅವತಾರ ಸಂಭವಿಸ್ತದೆ.
ಕಲ್ಕಿಯ ತಂದೆಯ ಹೆಸರು ವಿಷ್ಣು ಯಶನೇನು. ಈಗ ನಾವು ಎಲ್ಲರೂ ಹೇಳ್ತಾರೆ ಕಲ್ಕಿ ಬಂದಿದ್ದಾನೆ, ಆಂಧ್ರದಲ್ಲಿ ಬಂದಿದ್ದಾನೆ, ತುಂಬ ಉಂಟು ಇದು, ಕೇರಳದಲ್ಲಿ ಬಂದಿದ್ದಾನೆ, ತಮಿಳುನಾಡಲ್ಲಿ ಬಂದಿದ್ದಾನೆ, ಕರ್ನಾಟಕದಲ್ಲಿ ಬಂದಿದ್ದಾನೆ. ಫಸ್ಟ್ ಕೇಳಬೇಕು ತಂದೆ ಹೆಸರು ಎಂತ ಅಂತ. ವಿಷ್ಣು ಯಶನ ಅಲ್ಲ, ವಿಷ್ಣು ಯಶ ಅಲ್ಲ. ಮತ್ತೆ ಆತನು ಒಬ್ಬ ವಿದ್ಯಾವಂತ ಬ್ರಾಹ್ಮಣ ಆಗಿರುವನೆಂದು ಹೇಳಿದೆ ಅಲ್ಲದೆ ಅವ ಒಂದು ವಿದ್ಯಾವಂತ ಬ್ರಾಹ್ಮಣ ಆಗಿದ್ದಾನೆ, ಬ್ರಾಹ್ಮಣನ ಅಲ್ಲ, ಅದು ಕೂಡ ಅಲ್ಲ. ನೋಡಿ ಎಲ್ಲರಿದೆ ನಮಗೆ ಅದು ಗೊತ್ತಾಗಬೇಕು. ವಿಷ್ಣು ಯಶ, ಅವನ ತಂದೆ ಹೆಸರು ವಿಷ್ಣು ಯಶ, ಒಬ್ಬ ಬ್ರಾಹ್ಮಣನಾಗಿರ್ತಾನೆ. ಮತ್ತು ಶಂಬಳ ಎಂಬ ಹಳ್ಳಿ, ಅದು ಕೂಡ ಎಲ್ಲಿ ಅಂದರೆ ಒರಿಸ್ಸಾದಲ್ಲಿ ಬರ್ತದೆ. ಹಾಗಾಗಿ ಆಂಧ್ರದಲ್ಲಿ ಅದು ರಾಂಗ್, ಬರಬೇಕಿದ್ರೆ ಅಲ್ಲಿ ಬರಬೇಕು. ಎಂಬ ಶಂಬಳ ಎಂಬ ಹಳ್ಳಿಯ ಹೆಸರನ್ನು ಕೂಡ ಪ್ರಸ್ತಾಪಿಸಲಾಗಿದೆ. ನಾವು ಮೊದಲೇ ಹೇಳಿದಂತೆ ಕಾಲಾನುಕ್ರಮದಲ್ಲಿ ಈ ಎಲ್ಲ ಭವಿಷ್ಯವಾಣಿಗಳು ವಾಸ್ತವಗಳಾಗಿ ಪರಿಣಮಿಸುತ್ತದೆ. ಶ್ರೀಮದ್ ಭಾಗವತದ ಅಧಿಕೃತ ಆ ರೀತಿ ಅದು. ಎಸ್, ನೆಕ್ಸ್ಟ್ ಶ್ಲೋಕಕ್ಕೆ ಹೋಗುವ. ಹಾಗಾಗಿ ಯಾರು ಕೂಡ ಮೋಸ ಆಗಬಾರ್ದು. ಯಾರಾದರೂ ಹೇಳಿದರೆ ನಿಮ್ಮ ಹತ್ರ ಕಲ್ಕಿ ಅವತಾರ ಆಗಿದೆ ಅಂತ, ನೀವು ಕೇಳಬೇಕು ಇಮಿಡಿಯೇಟ್. ಇದೆಲ್ಲ ಡೈಲಾಗ್ ಪಾಯಿಂಟ್ಸ್ ಹೇಳ್ಬೇಕು. ತಂದೆ ಹೆಸರು ಎಂತ, ಎಲ್ಲಿ ಹುಟ್ಟಿದ್ದಾನೆ ಇದೆ, ಮತ್ತೆ ಇಲ್ಲ ನೀವು ಹೇಳಿದ್ರು ರಾಂಗ್. ಯಾಕೆ ರಾಂಗ್? ಯಾಕೆಂದ್ರೆ ಅವ ಸಂಧಿ ಕಾಲದಲ್ಲಿ ಹುಟ್ಟುವಂಥದ್ದು. ಈಗ ಸಂಧಿ ಕಾಲ ಬರಲಿಲ್ಲ, ಕಲಿಯುಗ ಇಷ್ಟು 1000 ವರ್ಷ. ಆಗ ಅವನ ಹೇಳಲಿಕ್ಕೆ ಮಾತಿರುವುದಿಲ್ಲ. ಹಾಗಾಗಿ ನೀವು ಅಂಥ ಲೆವೆಲ್ಗೆ ಬರಬೇಕು. ನಿಮ್ಮನ್ನು ಮೋಸ ಮಾಡುವವರಿಗೆ ನೀವು ಇಮಿಡಿಯೇಟ್ ಮಾತಾಡುವಾಗ, ಅದಕ್ಕೆ ನೋಡಿ ಭಾಗವತನ ಯಾಕೆ ಕಲಿಸುವಂತ ನಿಮಗೆ. ನಿಮ್ಮನ್ನು ಯಾರು ಮೋಸ, ಈ ಆಧ್ಯಾತ್ಮಿಕದಲ್ಲಿ ನಿಮಗೆ ಯಾರು ಮೋಸ ಮಾಡಬಾರ್ದು, ಅದಕ್ಕೋಸ್ಕರ ನಾವು ಕಲಿಸುವಂಥದ್ದು. ಇಲ್ಲಾಂದ್ರೆ ನೀವು ಮೋಸ ಆಗ್ತೀರಿ. ಜನರು ಹೇಳ್ತಾರೆ, ನೀವು ನಂಬ್ತೀರಾ? ಹೌದಾ? ಶಾಸ್ತ್ರದಲ್ಲಿ ಉಂಟು. ಶಾಸ್ತ್ರ ಪ್ರಭುಪಾದ ಹೇಳ್ತಾರೆ, ವಿ ವಾಂಟ್ ಶಾಸ್ತ್ರ ಪ್ರಮಾಣ. ಶಾಸ್ತ್ರದಲ್ಲಿ ಉಂಟಾ? ಎಸ್, ಒಪ್ಪಿಕೊಳ್ಬೇಕು. ಶಾಸ್ತ್ರದ ಇಲ್ವಾ? ಇಲ್ಲ, ನಾನು ನಿನ್ನ ಒಪ್ಪಿಕೊಳ್ಳುವುದಿಲ್ಲ, ನೀನು ಎಷ್ಟೇ ಹೇಳು. ಈ ರೀತಿ ನಾವು ಬರಬೇಕು, ಈ ಒಂದು ಫೋಮ್ ಫೇತ್ಗೆ ಬರಬೇಕು. ಎಸ್, ಯಾವ್ದಾದ್ರು ಪ್ರಶ್ನೆ ಉಂಟಾ ಈ ಶ್ಲೋಕ ರಿಲೇಟೆಡ್? ಹರೇ ಕೃಷ್ಣ, ಹರೇ ಕೃಷ್ಣ. ಯಾವ್ದಾದ್ರು ಪ್ರಶ್ನೆ ಉಂಟಾ? ಹರೇ ಕೃಷ್ಣ, ಹರೇ ಕೃಷ್ಣ. ಯಾರ್ದಾದ್ರು ಪ್ರಶ್ನೆ ಉಂಟಾ? ಹರೇ ಕೃಷ್ಣ ಇಲ್ವಾ? ಹರೇ ಕೃಷ್ಣ. ಪ್ರಶ್ನೆ ಉಂಟಾ ಮಾತಾಜಿ? ಹರೇ ಕೃಷ್ಣ. ಓಕೆ, ಸರಿ, ಪ್ರಶ್ನೆ ಎಲ್ಲ ಮುಂದೆ ಹೋಗ್ತೇನೆ. ನೆಕ್ಸ್ಟ್ ಶ್ಲೋಕ ಹೋಗುವ. ಓಕೆ, ಶ್ಲೋಕ 26. ಅವತಾರ ಈ ಅಸಂಖ್ಯೇಯ ಹರೇ ಹರೇ ಸತ್ವನಿಧೇ ದ್ವಿಜಾ ಯಥಾ ಅವಿದಾಸೀನಾ ಕುಲ್ಯಾ ಸರಸಾ ಸಹಸ್ರಶಃ ಅವತಾರಾಯಿ ಅಸಂಖ್ಯೇಯ ಹರೇ ಸತ್ವನಿಧೇ ದ್ವಿಜಾ ಯಥಾ ಅವದಾಸೀನ ಕುಲ್ಯಾ ಯಥಾ ಅವಿದಾಸೀನ ಕುಲ್ಯಾ ಅವತಾರಗಳು ಈ ಖಂಡಿತವಾಗಿಯೂ ಅಸಂಖ್ಯೇಯ ಎಣಿಸಲಾರದಷ್ಟು ಹರಿಯ ಸತ್ವನಿಧೆ ಸತ್ವ ಸಾಗರನಾದ ಬ್ರಾಹ್ಮಣರೇ ಹೇಗೆಂದರೆ ಅವಿದಾಸೀನ ಅಕ್ಷಯವಾದ ಕುಲ್ಯ ಹೊರೆಗಳು ಸರಸ ವಿಶಾಲ ಸರೋವರದ ಇವೆ ಸಹಸ್ರಶ
ಸಹಸ್ರಶಃ ಸಾವಿರಾರು. ಸಾವಿರಾರು ಹೇ ಬ್ರಾಹ್ಮಣರೇ, ಅಕ್ಷಯವಾದ ಜಲಮೂಲದಿಂದ ಹರಿಯುವ ಸಾವಿರಾರು ತೊರೆಗಳಂತೆ ಭಗವಂತನ ಅವತಾರಗಳು ಕೂಡ ಅಸಂಖ್ಯವಾದವು. ಎಸ್, ಈಗ ರಿಪೀಟ್ ಮಾಡುವ. ಹೇ ಬ್ರಾಹ್ಮಣರೇ, ಹೇ ಹೇ ಬ್ರಾಹ್ಮಣರೇ, ಬ್ರಾಹ್ಮಣರೇ, ಅಕ್ಷಯವಾದ ಜಲಮೂಲದಿಂದ ಅಕ್ಷಯವಾದ ಅಕ್ಷಯವಾದ ಜಲಮೂಲದಿಂದ ಹರಿಯುವ ಸಾವಿರಾರು ತೊರೆಗಳಂತೆ ಹರಿಯುವ ಹರಿಯುವ ಸಾವಿರಾರು ಸಾವಿರಾರು ತೊರೆಗಳಂತೆ ಭಗವಂತನ ಅವತಾರಗಳು ಕೂಡ ಅಸಂಖ್ಯವಾದವು. ಭಗವಂತನ ಭಗವಂತನ ಅವತಾರಗಳು ಅವತಾರಗಳು ಕೂಡ ಅಸಂಖ್ಯವಾದವು. ಅಸಂಖ್ಯವಾದುದು. ಕೃಷ್ಣ ಚೈತನ್ಯ. ಎಸ್, ಓಕೆ. ಎಸ್, GSR ನಿರಂಜನ್. ಹರೇ ಕೃಷ್ಣ ಸರ್. GSR ನಿರಂಜನ್. ಕೃಷ್ಣ ಚೈತನ್ಯ. GSR ನಿರಂಜನ್ ಅನ್ಮ್ಯೂಟ್ ಮಾಡಿ. ಇಲ್ವಾ? ಓಕೆ, ನೆಕ್ಸ್ಟ್ ಚಾನ್ಸ್ ಆಗೋದು ಇಂದುಮತಿ. ಹರೇ ಕೃಷ್ಣ ಇಂದುಮತಿ ಅವರೇ. ಹಾ, ಮಾಡಿದ್ರಾ GSR ಅವರು? ಇಲ್ವಾ? ಎಸ್, GSR. ಪ್ರಭುಜಿ ಹಾ, ಹರೇ Hello. ಹರೇ ಕೃಷ್ಣ. 2-3 ಸುತ್ತು ಮಾಡ್ತೇನೆ ಪ್ರಭುಜಿ ಡೈಲಿ. ಅಲ್ಲ ಅಲ್ಲ, ಈ ಓದ್ಲಿಕ್ಕೆ ನಾನು ಹೇಳಿದ್ದು. ಒಂದು ನಿಮಿಷ. ಓಕೆ. ಎಸ್, GSR ನಿರಂಜನ್. ಹರೇ ಕೃಷ್ಣ. GSR ನಿರಂಜನ್ ಅನ್ಮ್ಯೂಟ್ ಮಾಡಿ ಸರ್. ಹರೇ ಕೃಷ್ಣ ಪ್ರಭುಜಿ. ಎಸ್. ಇಲ್ಲಿ ಕೊಟ್ಟಿರುವ ಹಾ, ಬಾವರ್ತ ಓದಿ. ಹರೇ ಕೃಷ್ಣ. ಅವತಾರಗಳ ಪಟ್ಟಿ ಪೂರ್ಣವಾದುದು. ಇದು ಕೇವಲ ಅವತಾರಗಳ ಅಂಶಿಕ ನೋಟ ಮಾತ್ರ. ಎಂತಾಯ್ತು? ಏನೋ ಪ್ರಾಬ್ಲಮ್ ಇರಬೇಕು. ಓಕೆ, ಇಂದುಮತಿ. ಎಸ್, ಇಂದುಮತಿ ಅವರೇ, ಸಾರಿ, ಇಂದುಮತಿ. ಹರೇ ಕೃಷ್ಣ. ಇಂದುಮತಿ ಅವರೇ, ಹರೇ ಕೃಷ್ಣ ಪ್ರಭುಜಿ. ಓದಿ ಮಾತಾಜಿ. ಭಾವಾರ್ಥ: ಇಲ್ಲಿ ಕೊಟ್ಟಿರುವ ದೇವೋತ್ತಮ ಪರಮ ಪುರುಷನ ಅವತಾರಗಳ ಪಟ್ಟಿ ಅಪೂರ್ಣವಾದುದು. ಇದು ಕೇವಲ ಅವತಾರಗಳ ಆಂಶಿಕ ನೋಟ ಮಾತ್ರ. ಶ್ರೀ ಹಯಗ್ರೀವ, ಹರಿ, ಹಂಸ, ರಶ್ನಿಗರ್ಭ, ವಿಭು, ಸತ್ಯಸೇನ, ವೈಕುಂಠ, ಸಾರ್ವಭೌಮ, ವಿಶ್ವಕ್ಸೇನ, ಧರ್ಮಸೇತು, ಸುಧಾಮ, ಯೋಗೀಶ್ವರ, ಬೃಹದ್ಭಾನು ಮೊದಲಾದ ಪೂರ್ವಕಾಲದ ಅವತಾರಗಳು ಅನೇಕ. ಶ್ರೀ ಪ್ರಹ್ಲಾದ ಮಹಾರಾಜರು ತಮ್ಮ ಪ್ರಾರ್ಥನೆಯಲ್ಲಿ ಹೀಗೆ ಹೇಳುತ್ತಾರೆ: ನನ್ನ ಪ್ರಭುವೆ, ಎಷ್ಟು ಜೀವರಾಶಿಗಳಿವೆಯೋ ಅಷ್ಟು ಬಗೆಯ ಅವತಾರಗಳನ್ನು ನೀನು ಎತ್ತುತ್ತೀಯೇ. ಉದಾಹರಣೆಗೆ ಜಲಚರಗಳಾಗಿ, ಸಸ್ಯಗಳಾಗಿ, ಸರೀಸೃಪಗಳಾಗಿ, ಹಕ್ಕಿಗಳಾಗಿ, ಪ್ರಾಣಿಗಳಾಗಿ, ನರರಾಗಿ, ಸುರರಾಗಿ ನೀನು ಅವತರಿಸುತ್ತೀಯೇ. ಶಿಷ್ಟರಕ್ಷಣ ಮತ್ತು ದುಷ್ಟ ಶಿಕ್ಷಣವೇ ಈ ಅವತಾರಗಳ ಉದ್ದೇಶ. ಬೇರೆ ಬೇರೆ ಯುಗಗಳ ಅಗತ್ಯಕ್ಕೆ ಅನುಗುಣವಾಗಿ ನೀನು ಬೇರೆ ಬೇರೆ ಅವತಾರಗಳನ್ನು ಎತ್ತುತ್ತೀಯೇ. ಕಲಿಯುಗದಲ್ಲಿ ನೀನು ಒಬ್ಬ ಭಗವದ್ಭಕ್ತನಾಗಿ ಅವತರಿಸುತ್ತೀಯೇ. ಕಲಿಯುಗದ ಭಗವಂತನ ಈ ಅವತಾರವೇ ಭಗವಾನ್ ಚೈತನ್ಯ ಮಹಾಪ್ರಭುವಿನ ಅವತಾರ. ಭಾಗವತದಲ್ಲಿ ಮತ್ತು ಇತರ ಶಾಸ್ತ್ರ ಗ್ರಂಥಗಳಲ್ಲಿ ಬೇರೆ ಬೇರೆ ಕಡೆ ಶ್ರೀ ಚೈತನ್ಯ ಮಹಾಪ್ರಭು ಭಗವಂತನ ಅವತಾರವೆಂದು ಸ್ಪಷ್ಟವಾಗಿಯೇ ಉಲ್ಲೇಖಿಸಲಾಗಿದೆ. ರಾಮ, ನೃಸಿಂಹ, ವರಾಹ, ಮತ್ಸ್ಯ, ಕೂರ್ಮ ಮೊದಲಾದ ಅನೇಕ ಅವತಾರಗಳು ಇರುವಾದರೂ ಭಗವಂತನು ಕೆಲವೊಮ್ಮೆ ತಾನೇ ಸಾಕ್ಷಾತ್ತಾಗಿ ಭೂಮಿಯಲ್ಲಿ ಅವತರಿಸುತ್ತಾನೆ ಎಂಬುದಾಗಿ ಬ್ರಹ್ಮ ಸಂಹಿತೆಯಲ್ಲಿ ಕೂಡ ಪರೋಕ್ಷವಾಗಿ ಹೇಳಲಾಗಿದೆ. ಭಗವಾನ್ ಕೃಷ್ಣ ಮತ್ತು ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭು ಈ ದೃಷ್ಟಿಯಿಂದ ಅವತಾರಗಳಲ್ಲ, ಬೇರೆ ಎಲ್ಲಾ ಅವತಾರಗಳ ಮೂಲ ಆಕಾರವೆಂದೇ ಹೇಳಬೇಕು. ಮುಂದಿನ ಶ್ಲೋಕದಲ್ಲಿ ಈ ಅಂಶವನ್ನು ಸ್ಪಷ್ಟವಾಗಿ ವಿವರಿಸಲಾಗುವುದು. ಒಟ್ಟಾರೆ ಭಗವಂತನು ಯಾವಾಗಲೂ ಪ್ರಸ್ತಾಪಿಸಲಾಗದಂತಹ ಅಸಂಖ್ಯಾತ ಅವತಾರಗಳಿಗೆಲ್ಲ ಅನಂತವಾದ ಮೂಲ ಆಕಾರ ಎನ್ನಬಹುದು. ಆದರೆ ಅಂತಹ ಅವತಾರಗಳನ್ನು ಅಸಾಮಾನ್ಯವಾದ ನಿರ್ದಿಷ್ಟ ನಿಯೋಗಗಳಿಂದ ಗುರುತಿಸಲಾಗುವುದು. ಆ ಅಸಾಮಾನ್ಯ ಕಾರ್ಯಗಳಾದರೂ ಸಾಮಾನ್ಯ ಜೀವಿಗಳು ನಿರ್ವಹಿಸಲು ಅಸಾಧ್ಯವಾದಂತವು. ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಶಕ್ತ್ಯಾವಾಹನೆ ಪಡೆದ ಭಗವಂತನ ಅವತಾರಗಳನ್ನು ಗುರುತಿಸಲು ಈ ಅಸಾಮಾನ್ಯ ಕಾರ್ಯಗಳೇ ಓರೆಗಲ್ಲುಗಳು ಎನ್ನಬಹುದು. ಮೇಲೆ ನಮೂದಿತವಾಗಿರುವ ಭಗವಂತನ ಕೆಲವು ಅವತಾರಗಳಂತೂ ಬಹುಮಟ್ಟಿಗೆ ಆತನ ಸ್ವಾಂಶ ವಿಸ್ತರಣೆಗಳು. ಉದಾಹರಣೆಗೆ, ಕುಮಾರರು ಆಧ್ಯಾತ್ಮಿಕ ಜ್ಞಾನದಿಂದ ಶಕ್ತ್ಯಾವೇಶಿತರಾಗಿದ್ದಾರೆ.
ನಾರದರು ಭಕ್ತಿ ಸೇವೆಯಿಂದ ಶಕ್ತ್ಯಾವೇಶಿತರಾಗಿದ್ದಾರೆ. ಮಹಾರಾಜ ಪೃಥು ಆಡಳಿತ ಕಾರ್ಯಸಂಧಾನಕ್ಕಾಗಿ ಶಕ್ತ್ಯಾವೇಶಿತನಾಗಿದ್ದಾನೆ. ಮತ್ಸ್ಯಾವತಾರವು ನೇರವಾಗಿ ಭಗವಂತನ ಸ್ವ ಅಂಶ ರೂಪವಾಗಿದೆ. ಆದುದರಿಂದ ಭಗವಂತನ ಅಸಂಖ್ಯಾತ ಅವತಾರಗಳು ವಿಶ್ವಾದ್ಯಂತ ನಿರಂತರವಾಗಿ ಯಾವುದೇ ತಡೆಯಿಲ್ಲದೆ ಜಲಪಾತದಿಂದ ನೀರು ಒಂದೇ ಸಮನೆ ಸುರಿಯುವಂತೆ ಸಂಭವಿಸುತ್ತಲೇ ಇರುತ್ತವೆ. ಎಸ್, ಧನ್ಯವಾದ. ಪ್ರಭುಜಿ. ಎಸ್, ಓಕೆ. ಅವತಾರ ಹಿ ಅಸಂಖ್ಯೇಯ ಅರೇ ಸತ್ವಾನಿಧೇ ದ್ವಿಜ ಯಥಾ ಅವಿದಾಸೀನಿ ಕುಲ್ಯ ಸರಸಾಸು ಸಶಶ. ಈ ಬ್ರಾಹ್ಮಣರೇ, ಅಕ್ಷಯವಾದ ಜಲಮೂಲದಿಂದ ಹರಿಯುವ ಸಾವಿರಾರು ತೊರೆಗಳಂತೆ ಭಗವಂತ ಅವತಾರಗಳು ಕೂಡ ಅಸಂಖ್ಯವಾದ. ನೋಡಿ, ಇಲ್ಲಿ ನಮಗೆ ಮೇನ್ ಕೊಟ್ಟಿದ್ದಾರೆ, ಆದರೆ ಅನ್ಲಿಮಿಟೆಡ್ ಉಂಟು ಕೃಷ್ಣನ ಅವತಾರ. ಆದರೆ ಇದಕ್ಕೆ ನಾವು ಭಕ್ತಿಯಲ್ಲಿ ಪ್ರೋಗ್ರೆಸ್ ಆದರೆ ನಮಗೆ ಗೊತ್ತಾಗ್ತದೆ, ಇಲ್ಲ ನಮಗೆ ನಾವು ಲಿಮಿಟ್ ಮಾಡ್ತೇವೆ. ಈಗ ಹೆಚ್ಚಿನವರು ಹೇಳೋದು ದಶಾವತಾರ ಮಾತ್ರ ಅಂತ. ತುಂಬ ಉಂಟು ಇಲ್ಲಿ ನೋಡಿ, ದಶಾವತಾರ ಬಿಟ್ಟು ಕೂಡ ಇಲ್ಲಿ ಎಷ್ಟು ಉಂಟು ಹಾಗೆ ನಮಗೆ ಗೊತ್ತಿಲ್ಲ. ಎಂತ ಪ್ರಭುಪಾದ ಹೇಳ್ತಾರೆ, ಈಗ ಒಬ್ಬನ ಹತ್ರ ಹೇಳುವಂಥ ಪ್ರಭುಪಾದ, ನೀನು ಅಮೇರಿಕ ನೋಡಿದ್ಯಾ? ಅವ ಹೇಳ್ತಾನೆ, ಇಲ್ಲ ನೋಡಲಿಲ್ಲ. ನೀನು ನೋಡಲಿಲ್ಲ ಅಂತ ಮಾತಕ್ಕೆ ಅಮೇರಿಕ ಉಂಟಾ ಇಲ್ವಾ? ಅಮೇರಿಕ ಉಂಟು, ಅದು ನೀನು ನೋಡಲಿಲ್ಲ. ಅದೇ ರೀತಿ ಕೃಷ್ಣಂದು ಅಸಂಖ್ಯಾತ ಬ್ರಹ್ಮಾಂಡಗಳು ಹೇಳಿ, ಅದರಲ್ಲಿ ಅಸಂಖ್ಯಾತ ಅವತಾರಗಳು ಉಂಟು, ಆದರೆ ನಾವು ನೋಡಲಿಲ್ಲ. ಅದರ ಅರ್ಥ ಅದಿಲ್ಲ ಅಂತ ಅಲ್ಲ. ಇದು ನಾವು ಮೇನ್ ಪಾಯಿಂಟ್ ಒಂದು ನಾವು ಅರ್ಥ ಮಾಡಬೇಕು. ಯಾಕೆಂದರೆ ನಮ್ಮ ಕಣ್ಣು ಲಿಮಿಟೆಡ್. ಪ್ರಭು ಹೇಳ್ತಾರೆ, ನಾವು ನೋಡಿದ್ದು ಮಾತ್ರ ನಾವು ನಂಬುವಂಥದ್ದು, ಇದು ಮೂರ್ಖತನತೆ. ಅದಕ್ಕೆ ಪ್ರತ್ಯಕ್ಷ ಪ್ರಮಾಣ ಹೇಳುವಂಥದ್ದು. ಮತ್ತೊಂದು ಅನುಮಾನ. ಅನುಮಾನ ಅಂದರೆ ಇನ್ನೊಬ್ಬ ನೋಡಿದ್ದಾನೆ, ಅವ ಹೇಳ್ತಿದ್ದಾನೆ, ಆಗ ನಮ್ಗೆ ಸ್ವಲ್ಪ ಅನುಮಾನದಲ್ಲಿ ನಾವು ನಂಬುವಂಥದ್ದು. ಇನ್ನೊಂದು ಶಬ್ದ ಪ್ರಮಾಣ ಅಂದರೆ ಶಾಸ್ತ್ರ ಹೇಳ್ತಾ ಉಂಟು. ಎಸ್, ಶಾಸ್ತ್ರ ಹೇಳ್ತಾ ಉಂಟು, ವೇದವ್ಯಾಸರು ಹೇಳ್ತಾ ಇದ್ದಾರೆ, ಪ್ರಭುಪಾದ ಶುದ್ಧ ಭಕ್ತರು ಹೇಳ್ತಾ ಇದ್ದಾರೆ, ಎಸ್ ಒಪ್ಪುವಂಥದ್ದು. ಇದಕ್ಕೆ ಶಬ್ದ ಪ್ರಮಾಣ. ಹಾಗಾಗಿ ಪ್ರತ್ಯಕ್ಷ ಆಗಲಿ ಅನುಮಾನ ಆಗಲಿ ಇದರಲ್ಲಿ ನಮಗೆ ಪ್ರೋಗ್ರೆಸ್ ಇಲ್ಲ. ಪರೀಕ್ಷಿತ ಮಹಾರಾಜ್ ಕೂಡ ಹೇಳುವಂಥದ್ದು, ಶುಕಮುನಿ ಅಂತ, ಈ ಪ್ರತ್ಯಕ್ಷ ಆಗಲಿ ಅನುಮಾನ ಆಗಲಿ ಇದರಿಂದ ನಮಗೆ ಆಧ್ಯಾತ್ಮದಲ್ಲಿ ಮುಂದೆ ಹೋಗಲಿಕ್ಕೆ ಆಗುವುದಿಲ್ಲ. ಎಸ್, ಭಾವಾರ್ಥ. ಇಲ್ಲಿ ಕೊಟ್ಟಿರುವ ದೇವೋತ್ತಮ ಪರಮಪುರುಷನ ಅವತಾರಗಳ ಪಟ್ಟಿ ಅಪೂರ್ಣವಾದದ್ದು. ಇದು ಕೇವಲ ಅವತಾರಗಳ ಆಂಶಿಕ ನೋಟ ಮಾತ್ರ. ಕೃಷ್ಣ ಹೇಳುವಂಥದ್ದು, ನಾನು ನನ್ನ ಒಂದು ವೈಭವದ ಕಿಡಿಯಿಂದ ಎಲ್ಲ ಬ್ರಹ್ಮಾಂಡವನ್ನು ತಾಳ್ತೇನೆ. ಕೃಷ್ಣನೇನು ಕಷ್ಟ ಇಲ್ಲ. ಮತ್ತೆ ಅರ್ಜುನಿಗೆ ಹೇಳುವಂಥದ್ದು, ನೀನು ತಿಳಿದ ಜಸ್ಟ್ ಒಂದು ಸ್ವಲ್ಪ ಮಾತ್ರ. ತುಂಬ ಉಂಟು ಕೃಷ್ಣನ ಬಗ್ಗೆ ನಾವು ತಿಳಿಬೇಕಿದ್ರೆ. ಅರ್ಜುನ ಹೇಳ್ತಾನೆ, ಅಂದ್ರೆ ಆ ಭಕ್ತಿಯಿಂದ ಮಾತ್ರ ನಮಗೆ ತಿಳಿಬೋದು ಹೊರತು ನಮ್ಮ ಈ ಸ್ಕಾಲರ್, ನಮ್ಮ ಎಜುಕೇಶನ್, ನಮ್ಮ ಈ ಅಹಂಕಾರ ಇದರಿಂದ ನಮಗೆ ತಿಳಿಲಿಕ್ಕೆ ಆಗುದಿಲ್ಲ. ಕೃಷ್ಣನನ್ನು ಭಕ್ತ್ಯಾಮಾಂ ಅಭಿಜಾನಾತಿ, ಭಕ್ತಿಯಿಂದ ಮಾತ್ರ ಕೃಷ್ಣನನ್ನು ಅರ್ಥ ಮಾಡ್ಲಿಕ್ಕೆ ಆಗ್ತದೆ. ಶ್ರೀ ಹಯಗ್ರೀವ, ಹರಿ, ಹಂಸ, ಪ್ರಶ್ನಿಗರ್ಭ, ವಿಭು, ಸತ್ಯಸೇನ, ವೈಕುಂಠ, ಸರ್ವಭೌಮ, ವಿಶ್ವಕ್ಷೇನ, ಧರ್ಮಸೇತು, ಸುಧಾಮ, ಯೋಗೇಶ್ವರ, ಬೃಹದ್ಭಾನು ಮೊದಲಾದ ಪೂರ್ವಕಾಲದ ಅವತಾರಗಳು ಅನೇಕ. ಶ್ರೀ ಪ್ರಹ್ಲಾದ ಮಹಾರಾಜರು ತಮ್ಮ ಪ್ರಾತಲ್ಲಿ ಹೀಗೆ ಹೇಳುತ್ತಾರೆ, ನನ್ನ ಪ್ರಭುವೇ, ಎಷ್ಟು ಜೀವರಾಶಿಗಳಿವೆಯೋ ಅಷ್ಟು ಬಗೆಯ ಅವತಾರ ನೀನು ಎತ್ತುತ್ತೀಯ. ನೋಡಿ, ಇದು ಪ್ರಹ್ಲಾದ ಮಹಾರಾಜ ಹೇಳುವಂಥದ್ದು. ಅಂದ್ರೆ ಎಷ್ಟು ಜೀವರಾಶಿ ಉಂಟು ಅಷ್ಟು ಅವತಾರ ಕೃಷ್ಣ ತೆಗಿತಾನೆ. ಉದಾಹರಣೆಗೆ ಜಲಚರರಾಗಿ, ಸಸ್ಯಗಳಾಗಿ, ಸರೀಸೃಪಗಳಾಗಿ, ಹಕ್ಕಿಗಳಾಗಿ, ಪ್ರಾಣಿಗಳಾಗಿ, ನರರಾಗಿ, ಸುರರಾಗಿ ನೀನು ಅವತರಿಸುತ್ತೀಯ. ಶಿಷ್ಟ ರಕ್ಷಣೆ ಮತ್ತು ದುಷ್ಟ ಶಿಕ್ಷಣವೇ ಈ ಅವತಾರಗಳ ಉದ್ದೇಶ. ಅಂದ್ರೆ ಪರಿತಾನಾಯ ಸಾಧುನಾ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಬೇರೆ ಬೇರೆ ಯುಗಗಳ ಅಗತ್ಯಕ್ಕೆ ಅನುಗುಣವಾಗಿ ನೀನು ಬೇರೆ ಬೇರೆ ಅವತಾರಗಳನ್ನು ಎತ್ತುತ್ತೀಯ. ಯಾವ ಯುಗಕ್ಕೆ ಎಂತೆಂತ ಬೇಕು ಆ ರೀತಿ ಕೃಷ್ಣ ಬರ್ತಾನೆ. ಕಲಿಯುಗದಲ್ಲಿ ನೀನು ಒಬ್ಬ ಭಗವದ್ ಭಕ್ತನಾಗಿ ಅವತರಿಸ್ತೀಯ. ಅಂದ್ರೆ ಚೈತನ್ಯ ಮಹಾಪ್ರಭು ಭಕ್ತನಾಗಿ ಬರುವಂಥದ್ದು. ಕಲಿಯುಗದ ಭಗವಂತನ ಈ ಅವತಾರವೇ ಭಗವಾನ್ ಚೈತನ್ಯ ಮಹಾಪ್ರಭುವಿನ ಅವತಾರ. ಭಾಗವತದಲ್ಲಿ ಮತ್ತು ಇತರ ಶಾಸ್ತ್ರ ಗ್ರಂಥಗಳಲ್ಲಿ ಬೇರೆ ಬೇರೆ ಕಡೆ ಶ್ರೀ ಚೈತನ್ಯ ಮಹಾಪ್ರಭು ಭಗವಂತನ ಅವತಾರವೆಂಬ
ಸ್ಪಷ್ಟವಾಗಿಯೇ ಉಲ್ಲೇಖಿಸಲಾಗಿದೆ. ಅಂದ್ರೆ ಭಾಗವತಮಲ್ಲಿ 11ನೇ ಸ್ಕಂದದಲ್ಲಿ ಉಂಟು ಎಂತ ಇರುವಂತದ್ದು, ಕೃಷ್ಣ ವರ್ಣಂ ತ್ರಿಷಾ ಕೃಷ್ಣಂ ಸಂಗೋಪಾಂಗಾಸ ಪಾರ್ಷದಂ ಯಜ್ಞ ಸಂಕೀರ್ತನ ಪ್ರಾಯ ಯಜಂತಿ ಸುಮೇಧಶ. ಅಂದ್ರೆ ಚೈತನ್ಯ ಮಹಾಪ್ರಭು ಕೃಷ್ಣ ವರ್ಣಂ ತುಷಾ ಕೃಷ್ಣಂ ಅಂದ್ರೆ ಚೈತನ್ಯ ಮಹಾಪ್ರಭು ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ, ಮಾತ್ರ ಅವರು ಗೋಲ್ಡನ್ ಕಾಂಪ್ಲೆಕ್ಷನ್ ಬರುವಂತದ್ದು. ಸಂಗೋಪಾಂಗಾಸ ಮತ್ತೆ ಅವರ ಸಂಗಡಿಗರೊಟ್ಟಿಗೆ ಬರ್ತಾರೆ ಭಕ್ತನ ರೂಪದಲ್ಲಿ. ಸಂಗೋಪಾಂಗಾಸ ಪಾರ್ಷದಂ ಯಜ್ಞ ಸಂಕೀರ್ತನ ಮತ್ತೆ ಸಂಕೀರ್ಣ ಯಜ್ಞ ಮಾಡ್ತಾರೆ. ಯಜಂತಿ ಸುಮೇಧ ಬುದ್ಧಿವಂತರು ಇವರೊಟ್ಟಿಗೆ ಇವರ ಈ ಮೂವ್ಮೆಂಟ್ಗೆ ಪಾಲ್ಗೊಳ್ತಾರೆ ಅಂತ ಉಂಟು, ಈ ಭಾಗವತದಲ್ಲಿ ಉಂಟು. ಹಾಗೆ ಬೇರೆ ಬೇರೆ ಇದರಲ್ಲಿ ಉಂಟು, ಎಲ್ಲ ಉಲ್ಲೇಖ ಉಂಟು. ರಾಮ, ನರಸಿಂಹ, ವರಾಹ, ಮತ್ಸ್ಯ, ಕೂರ್ಮ ಮೊದಲಾದ ಅನೇಕ ಅವತಾರಗಳು ಇರುವುದಾದರೂ ಭಗವಂತನು ಕೆಲವೊಮ್ಮೆ ತಾನೇ ಸಾಕ್ಷಾತ್ ಭೂಮಿಯಲ್ಲಿ ಅವತರಿಸ್ತಾನೆ ಎಂಬುದಾಗಿ ಬ್ರಹ್ಮಸಂಹಿತೆಯಲ್ಲಿ ಕೂಡ ಪರೋಕ್ಷವಾಗಿ ಹೇಳಲಾಗಿದೆ. ಅಂದ್ರೆ ಬ್ರಹ್ಮಸಂಹಿತೆಯಲ್ಲಿ ಕೂಡ ಉಂಟು ಎಂತಂದ್ರೆ ಕೃಷ್ಣ ತು ಭಗವಾನ್ ಸ್ವಯಂ ಅಂದ್ರೆ ಈಶ್ವರ ಪರಮಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರ್ ಆದಿರ್ ಗೋವಿಂದ ಸರ್ವ ಕಾರಣ ಕಾರಣ. ಕೃಷ್ಣ ಎಲ್ಲದ ಕಾರಣ ಕಾರಣ, ಎಲ್ಲದಕ್ಕೂ ಕೃಷ್ಣನೇ ಕಾರಣ. ಅಂದ್ರೆ ಇದಕ್ಕೆ ನಿಮಗೆ ಹೇಳುವುದಾದ್ರೆ ಇಮಿಡಿಯೇಟ್ ಇಫೆಕ್ಟ್ ಮತ್ತೆ ರಿಮೋಟ್ ಇಫೆಕ್ಟ್ ಮತ್ತೆ ಆಕ್ಚುಯಲ್ ಅಂದ್ರೆ ಮೇನ್ ಇಫೆಕ್ಟ್, ಈ ರೀತಿ ಬೇರೆ ಬೇರೆ ಇಫೆಕ್ಟ್ ಉಂಟು. ಅಂದ್ರೆ ನಮ್ಗೆ ಈಗ ಹೇಗಂದ್ರೆ ಇದಕ್ಕೆ ಹೇಗೆ ಹೇಳುವುದಂದ್ರೆ, ನಾವೊಂದು ತರಕಾರಿ ತಿಂತೇವೆ, ಊಟ ಮಾಡ್ತೇವೆ. ಊಟ ಮಾಡ್ಬೇಕಿದ್ರೆ ತರಕಾರಿ ಆಗ್ಬೇಕು, ತರಕಾರಿ ಆಗ್ಬೇಕಿದ್ರೆ ಅದಕ್ಕೆ ಮಳೆ ಬೀಳ್ಬೇಕು, ಮಳೆ ನೀರು ಬೇಕು. ನೀರು ಎಲ್ಲಿಂದ ಬರುವಂಥದ್ದು? ಎಂತ ಹೇಳೋದು, ಇದು ಸಮುದ್ರದಿಂದ ಇವಾಪರೇಟ್ ಆಗಿ ಬರುವಂಥದ್ದು. ಹಾಗಾಗಿ ಅದಕ್ಕೆ ಸಮುದ್ರಕ್ಕೆ ಆ ಕಿರಣ ಇಲ್ಲಿಂದ ಸೂರ್ಯನಿಂದ, ಮತ್ತೆ ಈ ರಾತ್ರಿ ಇದಕ್ಕೆ ಕಿರಣ ಇಲ್ಲಿಂದ ಬರುವಂಥ ತರಕಾರಿಗೆ ಅದಕ್ಕೆ ಚಂದ್ರನಿಂದ. ಕೃಷ್ಣ ಎಂತ ಹೇಳುವಂಥದ್ದು ಭಗವದ್ಗೀತೆಯಲ್ಲಿ, ನಾನು ಚಂದ್ರ ಮತ್ತೆ ಸೂರ್ಯ ನನ್ನ ಕಣ್ಣಿಗಿದ್ದಂತೆ. ಇದನ್ನ ನಾವು ಅರ್ಥ ಮಾಡ್ಬೇಕು. ಅಂದ್ರೆ ನೋಡಿ, ಜನರಿಗೆ ಮೂಲಕ್ಕೆ ಹೋಗ್ಲಿಕ್ಕೆ ಇಚ್ಛೆ ಇಲ್ಲ, ಇಮಿಡಿಯೇಟ್ ಅಂದ್ರೆ ಇದು ನಾನು ಮಾಡಿದೆ, ನಾನು ತಿಂತಾ ಇದ್ದೆ ಇಲ್ಲ. ನಾವು ಅದರ ಮೂಲಕ್ಕೆ ಹೋದ್ರೆ ನಮಗೆ ಅಲ್ಲಿ ಗೊತ್ತಾಗ್ತದೆ ಎಲ್ಲಿಂದ ಬರುವುದು ಅಂತ. ಮತ್ತೆ ಕೃಷ್ಣ ಹೇಳಿದಾನೆ, ನಾನು ಸೂರ್ಯ ಮತ್ತು ಚಂದ್ರ ನನ್ನ ಕಣ್ಣುಗಳಿದ್ದಾಗೆ. ಹಾಗಾಗಿ ಈ ರೀತಿ ನಾವು ಅರ್ಥ ಮಾಡ್ಬೇಕು. ನೋಡಿ, ತುಂಬಾ ಎಂತ ಹೇಳೋದು ಅಂದ್ರೆ ಡೀಪ್ ಆಗಿ ಹೋದ್ರೆ ನಮ್ಗೆ ಪ್ರಭುಪಾದ ಹೇಳ್ತಾರೆ, ಒಂದು ಹೂ ರೋಸ್ ಅನ್ನು ನೋಡುವಾಗ ನೀವು ಜಸ್ಟ್ ಬೇರೆ ಬೇಡ, ಅದನ್ನು ಸೃಷ್ಟಿ ಮಾಡಿದವನ ಇಂಟೆಲಿಜೆನ್ಸ್ ನೋಡಿ ಎಷ್ಟು ಚಂದ. ಪ್ರಭುಪಾದ ಹೇಳ್ತಾರೆ, ಒಂದು ರೋಜಿನಿಂದ ನಮ್ಗೆ ಗೊತ್ತಾಗ್ಬೋದು ಇದರ ಹಿಂದೆ ಸೃಷ್ಟಿಕರ್ತ ಇದ್ದಾನೆ. ಶಕ್ತಿ 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 ಈ ಮಾಯಾವಾದಿಗಳು ಹೇಳ್ತಾರೆ. ಹಾಗೆ ಶಕ್ತಿಯಲ್ಲಿ ಬರ್ತದಲ್ಲ, ಇಲ್ಲ. ಅದಕ್ಕೆ ಒಬ್ಬ ಇಂಜಿನಿಯರ್ ಇದ್ದಾನೆ, ರೋಸ್ ಅನ್ನು ತಯಾರು ಮಾಡ್ಲಿಕ್ಕೆ, ಅದು ಕೃಷ್ಣ. ಕೇವಲ ರೋಜಿನಿಂದ ನಾವು ಅರ್ಥ ಮಾಡ್ಬೇಕು. ನಮ್ಗೆ ಆಗ್ತದ ಆ ರೀತಿ ಮಾಡ್ಲಿಕ್ಕೆ? ಇಲ್ಲ. ಪ್ರಭುಪಾದ ಹೇಳ್ತಾರೆ, ಒಂದು ನೀನು ಬೀಜ ಕ್ರಿಯೇಟ್ ಮಾಡು, ಒಂದು ಬೀಜ. ವಿಜ್ಞಾನಿಗಳಿಗೆ, ಸೈಂಟಿಸ್ಟ್ನವರಿಗೆ ಓಪನ್ ಚಾಲೆಂಜ್ ಕೊಡು, ಒಂದು ಬೀಜ, ಗುಲಾಬಿದ ಒಂದು ಬೀಜ ಕ್ರಿಯೇಟ್ ಮಾಡು ಅಂತ ಹೇಳಿ. ಇಲ್ಲ, ನಮ್ಮಿಂದ ಆಗುವುದಿಲ್ಲ. ಹಾಗಾಗಿ ಯಾರು ಮಾಡಿದಾನೆ ನಾವು ಅವನಿಗೆ ನಮಸ್ಕಾರ ಮಾಡಬೇಕು, ಶರಣಾಗತರಾಗಬೇಕು. ಪ್ರಭುಪಾದಲ್ಲಿ ಡೀಟೇಲ್ ಆಗಿ ನಾವು ಹೋಗುದಾದ್ರೆ ತುಂಬಾ ಉಂಟು. ನಮ್ಗೆ ಕೃಷ್ಣನ ಫೀಲ್ ಗೊತ್ತಾಗ್ತದೆ, ಆದ್ರೆ ನಮ್ಗೆ ಎಂತ ಅಂದ್ರೆ ಡೀಟೇಲ್ ಆಗಿ ಹೋಗ್ಲಿಕ್ಕೆ ಇಚ್ಛೆ ಇಲ್ಲ. ನಾವು ಈ ರೀತಿ ಯಾರು ಮಾಡಿದ್ದು, ಅದು ನಾನು ಮಾಡಿದ್ದು, ಶಕ್ತಿ ಶಕ್ತಿ ಶಕ್ತಿ. ಮಾಯಾವದೇವರು ಹೇಳಿದಾಗೆ, ಇಲ್ಲ ಸರ್, ಶಕ್ತಿ ಎಂದೇ ಶಕ್ತಿಮಾನ್ ಇದ್ದಾನೆ, ಅವನೇ ಇಂಜಿನಿಯರ್. ಹಾಗಾಗಿ ಎಲ್ಲವೂ ಮಾಡೋದು ಅವನಿಂದಲೇ. ಎಸ್, ಓಕೆ. ಸಾಕ್ಷಾತ್ ಭೂಮಿಯಲ್ಲಿ ಅವತರಿಸುತ್ತಾನೆ ಎಂಬುದಾಗಿ ಬ್ರಹ್ಮಸದಲ್ಲಿ ಕೂಡ ಪರೋಕ್ಷವಾಗಿ ಹೇಳಲಾಗಿದೆ. ಭಗವಾನ್ ಶ್ರೀಕೃಷ್ಣ ಮತ್ತು ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭು ಈ ದೃಷ್ಟಿಯಲ್ಲಿ ಅವತಾರಗಳಲ್ಲ, ಬೇರೆ ಎಲ್ಲ ಅವತಾರಗಳು ಮೂಲ ಆಕಾರವೆಂದು ಹೇಳಬಹುದು. ಇದು ನಾವು 28ನೇ ಶ್ಲೋಕ ಏತೇಶಾಂಶ ಅದರಲ್ಲಿ ನಾವು ಹೇಳ್ತೇವೆ. ಯಾಕಂದ್ರೆ ಕೃಷ್ಣ ಮತ್ತು ಚೈತನ್ಯ ಮಹಾಪ್ರಭುಗಳು ಅವತಾರ ಅಲ್ಲ, ಅವರು ಅವತಾರಿ. ಅದು ನಾವು 28 ಶ್ಲೋಕದಲ್ಲಿ ನಿಮಗೆ ವಿವರಿಸ್ತೇನೆ, ಹೇಳಬೇಕು. ಮುಂದಿನ ಶ್ಲೋಕದಲ್ಲಿ ಈ ಅಂಶವನ್ನು ಸ್ಪಷ್ಟವಾಗಿ ವಿವರಿಸಲಾಗಿದೆ. ಒಟ್ಟಾರೆ ಭಗವಂತನು ಯಾವಾಗಲೂ ಪ್ರಸ್ತಾಪಿಸಲಾಗದಂತ ಅಸಂಖ್ಯಾತ ಅವತಾರಗಳಿಗೆಲ್ಲ ಅನಂತವಾದ ಮೂಲ ಆಕಾರ ಎನ್ನಬಹುದು. ಆದರೆ ಅಂಥ ಅವತಾರಗಳನ್ನು ಸಾಮಾನ್ಯವಾದ ನಿರ್ದಿಷ್ಟ ನಿಯೋಗಗಳಿಂದ ಗುರುತಿಸಲಾಗುವುದು.
ಆ ಅಸಾಮಾನ್ಯ ಕಾರ್ಯಗಳಾದರೂ ಸಾಮಾನ್ಯ ಜೀವಿಗಳು ನಿರ್ವಹಿಸಲು ಅಸಾಧ್ಯವಾದದ್ದು. ಅಂದ್ರೆ ಅವ್ರು ಮಾಡಿದ ಈ ಲೀಲೆಗಳೆಲ್ಲ ಅದೆಲ್ಲ ಸಾಮಾನ್ಯ ಜನರಿಗೆ ಅರ್ಥವಾಗುವುದಿಲ್ಲ, ಮತ್ತೆ ಅದೆಲ್ಲ ಅಸಾಮಾನ್ಯ. ಕೃಷ್ಣ ಮಾಡಿದ ಲೀಲೆಗಳು ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಶಕ್ತಾವಾಹನ ಪಡೆದ ಭಗವಂತನ ಅವತಾರಗಳನ್ನು ಗುರುತಿಸಲು ಈ ಅಸಾಮಾನ್ಯ ಕಾರ್ಯಗಳೇ ಹೊರಗಳ್ಳುಗಳು ಎನ್ನಬಹುದು. ಮೇಲೆ ನಮೂದಿತವಾಗಿರುವ ಭಗವಂತನ ಕೆಲವು ಅವತಾರಗಳಂತೂ ಬಹುಮಟ್ಟಿಗೆ ಆತನ ಸ್ವಾಂಶ ವಿಸ್ತರಣೆಗಳು. ಉದಾಹರಣೆಗೆ ಕುಮಾರ ಸ್ವಾಂಶ. ಈ 4 ಕುಮಾರ ಸನಕ, ಸನಾತನ, ಸನಂದನ, ಸನತ್ ಕುಮಾರ್ ಅವರು ಜ್ಞಾನಿಗಳು, ಆಧ್ಯಾತ್ಮಿಕ ಜ್ಞಾನದಿಂದ ಶಕ್ತಾವೇಶಿತರಾಗಿದ್ದಾರೆ. ನಾರದರು ಭಕ್ತಿ ಸೇವೆಯಿಂದ ಶಕ್ತಾವೇಶಿತರಾಗಿದ್ದಾರೆ. ಮತ್ತೆ ಮಹಾರಾಜ ಪೃಥು ಆಡಳಿತ ಕಾರ್ಯ ಸಂಧಾನಕ್ಕಾಗಿ ಶಕ್ತಾವೇಶಿತರಾಗಿದ್ದಾರೆ. ಮತ್ಸ್ಯಾವತಾರ ನೇರವಾಗಿ ಭಗವಂತನ ಸ್ವಾಂಶ ರೂಪವಾಗಿದೆ. ಆದ್ದರಿಂದ ಭಗವಂತನ ಅಸಂಖ್ಯಾತ ಅವತಾರಗಳು ವಿಶ್ವಾದ್ಯಂತ ನಿರಂತರವಾಗಿ ಯಾವುದೇ ತಡೆಯಿಲ್ಲದೆ ಜಲಪಾತದಿಂದ ನೀರು ಒಂದೇ ಸಮನೆ ಸುರಿಯುವಂತೆ ಸಂಭವಿಸುತ್ತಲೇ ಇರುತ್ತದೆ. ಅಂದ್ರೆ ಈಗ ಜಲಪಾತ ನೀರು ಹೇಗೆ ಹರಿತದೆ ಅದೇ ರೀತಿ ಕೃಷ್ಣನ ಅವತಾರ ಕೂಡ ಬರ್ತಾ ಇರ್ತದೆ. ಎಸ್, ನೆಕ್ಸ್ಟ್ ಶ್ಲೋಕ ಹೋಗುವ, ಮತ್ತೆ ಫಿನಿಶ್ ಮಾಡುವ. ಸಣ್ಣ ಶ್ಲೋಕ. ಎಸ್ 27. ಋಷಯ. ಹರೇ ಕೃಷ್ಣ. ಋಷಯ 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 ಮನವಾ ಮನವಾ ದೇವಾ ದೇವಾ ಮನು ಮನು ಪುತ್ರ ಪುತ್ರ ಮಹಾವೋಜಸ ಮಹಾವೋಜಸ ಕಲಾ ಕಲಾ ಸರ್ವೇ ಸರ್ವೇ ಹರೇ ಹರೇ ದೇವಾ ದೇವಾ ಸಪ ಒಂದು ನಿಮಿಷ. ಸಪ್ರಜಾಪತಯ ಪ್ರಜಾಪತಯ ಸಪ್ರಜಾಪತಯ ಮೃತ ಮೃತ ಋಷಯ ಮನವಾ ದೇವಾ ಋಷಯ ಮನೋ ದೇವ ಮನು ಪುತ್ರ ಮಹೋಜಸ ಮನು ಮಹೋಜಸ ಕಲಾ ಸರ್ವೇ ಹರೇವಾ ಕಲಾ ಸರ್ವೇ ಸರ್ವೇ ಹರೇವ ಸಪ್ರಜಾಪತಯ ಸ್ಮೃತ ಸಪ್ರಜಾಪತಯ ಸ್ಮೃತ ಋಷಯ ಋಷಯ ಮನುಗಳೆಲ್ಲರೂ ಮುನಿಗಳೆಲ್ಲರೂ ಮನವ ಮನವ ಮನುಗಳೆಲ್ಲರೂ ದೇವ ದೇವತೆಗಳೆಲ್ಲರೂ ದೇವತೆಗಳೆಲ್ಲರೂ ಮನುಪುತ್ರ ಮನುಪುತ್ರ ಮನುಗಳ ವಂಶಜರೆಲ್ಲರೂ ಮನುಗಳ ಎಲ್ಲರೂ ಮಹಾವೋಜಸ ಮಹಾ ಓಜಸ್ ಬಹಳ ಶಕ್ತಿ ಸಂಪನ್ನರು ಬಹಳ ಶಕ್ತಿಪನ್ನರು ಕಲಾ ಸ್ವಾಂಶದಾಂಶವು ಸ್ವಾಂಶಾದಾಂಶ ಸರ್ವೇ ಸರ್ವೇ ಎಲ್ಲ ಒಟ್ಟಾಗಿ ಎಲ್ಲವೂ ಒಟ್ಟಿಗೆ ಹರೇ ಹರೇ ಭಗವಂತನ ಭಗವಂತನ ಏವ ಏವ ಖಂಡಿತವಾಗಿ ಖಂಡಿತವಾಗಿ ಸಪ್ರಜಾಪತಯ ಸಪ್ರಜಾಪತಯ ಪ್ರಜಾಪತಿಗಳೊಡನೆ ಕೃತ ತಿಳಿಯಲಾಗಿದೆ. ಎಲ್ಲ ಋಷಿಗಳು, ಮನುಗಳು, ದೇವತೆಗಳು ಮತ್ತು ಮನುವಿನ ಸಂತತಿಯವರು ವಿಶೇಷ ಸಾಮರ್ಥ್ಯವನ್ನು ಹೊಂದಿದವರಾಗಿದ್ದು ಭಗವಂತನ ಸ್ವಾಂಶ ರೂಪಗಳು ಅಥವಾ ಸ್ವಾಂಶ ರೂಪದ ಭಾಗಗಳು ಆಗಿರುತ್ತಾರೆ. ಪ್ರಜಾಪತಿಗಳನ್ನು ಈ ಪಟ್ಟಿಯಲ್ಲಿ ಸೇರಿಸಬಹುದು. ಎಸ್, ಈಗ ರಿಪೀಟ್ ಮಾಡುವ. ಎಲ್ಲಾ ಋಷಿಗಳು, ಮನುಗಳು, ದೇವತೆಗಳು, ಮನುವಿನ ಸಂತತಿಯವರು ಮತ್ತು ಮನುವಿನ ಸಂತತಿಯವರು ವಿಶೇಷ ಸಾಮರ್ಥ್ಯ ಹೊಂದಿದವರಾಗಿದ್ದು ವಿಶೇಷ ಸಾಮರ್ಥ್ಯವನ್ನು ಹೊಂದಿದವರಾಗಿದ್ದು ಭಗವಂತನ ಸ್ವಾಂಶ ರೂಪಗಳು ಅಥವಾ ಸ್ವಾಂಶ ರೂಪದ ಭಾಗಗಳು ಆಗಿರುತ್ತಾರೆ. ಪ್ರಜಾಪತಿಗಳನ್ನು ಈ ಪಟ್ಟಿಯಲ್ಲಿ ಸೇರಿಸಬಹುದು. ತುಲನಾತ್ಮಕವಾಗಿ ಕಡಿಮೆ ಶಕ್ತಿಯನ್ನು ಹೊಂದಿರುವವರನ್ನು ವಿಭೂತಿ ಅವತಾರಗಳೆಂದು, ಹೆಚ್ಚು ಶಕ್ತಿ ಹೊಂದಿರುವವರನ್ನು ಆವೇಶ ಅವತಾರಗಳೆಂದು ಕರೆಯಲಾಗುತ್ತದೆ.
Yes. ನೋಡಿ ಓಕೆ. ಹಾಗಾಗಿ ಎಲ್ಲ ಋಷಿಗಳು, ಮನುಗಳು, ದೇವತೆಗಳು ಮತ್ತು ಮನುವಿನ ಸಂತತಿ ವಿಶೇಷ ಸಾಮರ್ಥ್ಯ ಹೊಂದಿದ್ದಾರೆ. ಅವರೆಲ್ಲ ವಿಶೇಷ. ಹಾಗಾಗಿ ಅವರು ಭಗವಂತನ ಸ್ವಾಂಶ ರೂಪದ ಅಥವಾ ಸ್ವಾಂಶ ರೂಪದ ಭಾಗ. ಅಂದ್ರೆ ಎಕ್ಸ್ಪಾನ್ಷನ್ ಈ ರೀತಿ ಪ್ರಜಾಪತಿಗಳನ್ನು ಈ ಪಟ್ಟಿಯಲ್ಲಿ ಸೇರಿಸಬಹುದು. ತುಲನಾತ್ಮಕ ಕಡಿಮೆ ಶಕ್ತಿಯನ್ನು ಹೊಂದಿರುವವನು ವಿಭೂತಿ ಅವತಾರ, ಮತ್ತೆ ಹೆಚ್ಚು ಶಕ್ತಿ ಇರುವವನು ಆವೇಶ ಅವತಾರ. ಅಂದ್ರೆ ಜಾಸ್ತಿ ಅರ್ಥಶಕ್ತಿ ಅವರಿಗೆ ಆವೇಶ ಶಕ್ತಿ ಆ ರೀತಿ ಹೇಳ್ತಾರೆ, ಮತ್ತೆ ಕಮ್ಮಿ ಇದ್ದವರಿಗೆ ವಿಭೂತಿ ಅವತಾರ ಅಂತ ಹೇಳ್ತಾರೆ. ಎಷ್ಟು 28 ತುಂಬಾ ಇಂಪಾರ್ಟೆಂಟ್, ನಾಳೆ ಅದು ಮಾಡುವ. ಓಕೆ ಎಸ್. ವಂಶಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯಶ್ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೊಂದಿಗೆ ಜಯ. ನಾಮಾಚಾರ್ಯ ಶ್ರೀ ಹರಿದಾಸ್ ಠಾಕೂರ್.